ಭಾಜಪದಲ್ಲಿ ಏನು ಕೆಲಸ, ಅವರು ಯಾವುದೇ ಒಂದು ಜವಾಬ್ದಾರಿ ತಗೊಳ್ಳಿಲ್ಲ. ಹಿಂದೂ ಸಂಘಟನೆ ಕೆಲಸ ಮಾಡಿರ್ಬೋದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದವರನ್ನು ಸಹಿತ ಒಂದು ಪಾರ್ಟಿ ನಿಲ್ಲಿಸಬೇಕಿದ್ರೆ ನೇರವಾಗಿ ನಿಲ್ಲಿಸುವುದಿಲ್ಲ. ಪಕ್ಷದ ಸದಸ್ಯ ಆಗಿದ್ದಾನೆ ಅಂತ ಹೇಳಿದ್ರೆ ಪಕ್ಷದ ಸದಸ್ಯ ಎಲ್ಲರೂ ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಕೂಡ ತಮಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ? ಆಶಾ ತಿಮ್ಮಪ್ಪನಿಗಳಿಗೆ ನಾನು ಸಾಮಾನ್ಯವಾಗಿ ಕಾರ್ಯಕರ್ತೆಯಾಗಿ ಎಲ್ಲವನ್ನು ನಾನು ಕೆಲಸವನ್ನು ಮಾಡಿದ್ದೇನೆ. ಹಾಗೆಂತ ಅವರು ಹೇಳಲಿಕ್ಕೆ ಅವರು ನಮ್ಮ ಭಾಜಪದಲ್ಲಿ ಏನು ಕೆಲಸ, ಅವರು ಯಾವುದೇ ಒಂದು ಜವಾಬ್ದಾರಿ ತಗೊಳ್ಳಿಲ್ಲ. ಭಾಜಪದಲ್ಲಿ ಯಾವುದೇ ಒಂದು ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡಲಿಲ್ಲ. ಹಿಂದೂ ಸಂಘಟನೆ ಕೆಲಸ ಮಾಡಿರ್ಬೋದು, ಖಂಡಿತ ನಾನು ಒಪ್ಪಿಕೊಳ್ತೇನೆ. ಹಾಗೆಂತ ಒಂದು ಚೌಕಟ್ಟಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಚೌಕಟ್ಟಿರ್ತದೆ. ಒಂದು ಇಂತಿಂಥ ಜವಾಬ್ದಾರಿಯನ್ನು ಕೊಟ್ಟಾಗ ಅದನ್ನು ಕೆಲಸ ಮಾಡುವಂಥದ್ದು. ಅಂಥ ಒಂದು ಕಾರ್ಯಕ್ಕೆ ಅವರನ್ನು ಕೇಳಿದರೆ ಗೊತ್ತಿಲ್ಲ ನನಗೆ, ಅಲ್ಲ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಿಲ್ಲ. ಆದರೂ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು 30 ವರ್ಷದಿಂದ ದುಡಿದಿದ್ದೇನೆ. ಯಾವುದೇ ಸ್ಥಾನಮಾನಗಳನ್ನು ಅವರು ದುಡಿದಂತೂ ನನಗೆ ನೆನಪಿಗಿಲ್ಲ. ಆದರೆ ಅವರದ್ದು ದುಡಿಲಿದ್ದಾಗ್ತದೆ. ಅವರು ಹಿಂದೂ ಸಂಘಟನೆಯಲ್ಲಿ ದುಡಿತಾ ಇದ್ದರೇನೋ. ಆದರೆ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದವರನ್ನು ಸಹಿತ ಒಂದು ಪಾರ್ಟಿ ನಿಲ್ಲಿಸಬೇಕಿದ್ರೆ ನೇರವಾಗಿ ನಿಲ್ಲಿಸುವುದಿಲ್ಲ. ಅವರನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದಾದ್ರೂ ಒಂದು ಸ್ಥಾನವನ್ನು ಕೊಟ್ಟು ಅದರಲ್ಲಿ ಅವರು ಕೆಲಸ ಮಾಡಿದ ಮೇಲೆ ಅವರಿಗೆ ಈ ಒಂದು ಯಾವುದಾದ್ರೂ ಒಂದು ಜನಪ್ರತಿನಿಧಿಗೆ ಒಂದು ಅವಕಾಶವನ್ನು ಕೊಡುವಂಥದ್ದು ನಾನು ಕಂಡಿದ್ದೇನೆ. ಈಗ ಹಲವಾರು ಜನರು ಈಗ ಬಂದದ್ದು ಶೋಭಾ ಕರಂದ್ಲಾಜೆಯವರು ABP ಮುಖಾಂತರ ಅವರು ಕೆಲಸ ಮಾಡ್ತಿದ್ದರು. ಆಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯವರಾಗಿ ರಾಜ್ಯದಲ್ಲಿ ಓಡಾಡಿದ ಮೇಲೆ ಅವರಿಗೆ MLCಯನ್ನು ಕೊಟ್ಟರು. ಆಮೇಲೆ ಅವರನ್ನು ಅಲ್ಲಿ MLA ಆಗಿ ಅವರು ನಿಂತಿರುವಂಥದ್ದು, ಈಗ ಸಂಸದೆಯಾಗಿ ನಿಂತಿರುವಂಥದ್ದು. ಅವರು ನಮ್ಮ ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದ ಮೇಲೆ ಮತ್ತೆ ಅದರಲ್ಲಿ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಪಾರ್ಟಿಯಿಂದ. ಆದರೆ ನಾನು ಪಕ್ಷದ ಸದಸ್ಯತ್ವವನ್ನು ಪಡೆದು ಮೂಡಬಿದ್ರೆ ಕಿಲ್ಪಾಡಿಯಲ್ಲಿ ಪಂಚಾಯತ್ನಲ್ಲಿ BJP ಬೆಂಬಲಿತರ ಗೆಲುವಿಗಾಗಿ ಶ್ರಮ ಪಟ್ಟಿದೆ ಅನ್ನುವಂಥ ಒಂದು ಮಾತನ್ನು ಅರುಣ್ ಕುಮಾರ್ ಪುತ್ತಿಲ್ ಅವರು ಹೇಳಿದ್ದಾರೆ. ಅಂದರೆ ಪಕ್ಷದವರು ಈಗ ನಾವು ಪಕ್ಷದ ಸದಸ್ಯನೇ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು ದುರಂತ ಅನ್ನುವಂಥದ್ದು. ಪಕ್ಷದ ಸದಸ್ಯ ಆಗಿದ್ದಾನೆ ಅಂತ ಹೇಳಿದ್ರೆ ಪಕ್ಷದ ಸದಸ್ಯ ಎಲ್ಲರೂ ಆಗ್ತಾರೆ. ಎಷ್ಟೋ ಅದರಲ್ಲಿ ಇವರು ಒಂದು ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಆದರೆ ನಮಗೆ ಅದು ತಿಳುವಳಿಕೆ ನಮಗೆ ಬರೋದಿಲ್ಲ. ಇದನ್ನು ನೋಡಿದ ದಾಖಲೆ ನೋಡಿದರೆ ಮಾತ್ರ ಗೊತ್ತಾಗೋದು ಅಷ್ಟೇ. ಹಾಗಂತ ಪಂಚಾಯತಿಯಲ್ಲಿ ನಿಲ್ಲುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅದಕ್ಕೆ ಸಿಂಬಲ್ ಇಲ್ಲ. ಅದಕ್ಕೆ ಒಬ್ಬ ಅಭ್ಯರ್ಥಿ ನಮ್ಮ ಅಭ್ಯರ್ಥಿನ ಒಂದು ನಮ್ಮ ಬೆಂಬಲಿತ ಅಭ್ಯರ್ಥಿ ಅಂತ ನಾವು ಮಾಡೋದಲ್ಲದೆ ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಚಿಹ್ನೆ ಇರುವಂಥದ್ದು ತಾವರೆ ಚಿಹ್ನೆ. ಅದರಲ್ಲಿ ನಿಂತಾಗ ಮಾತ್ರ ನಮ್ಮ ಭಾರತೀಯ ಜನತಾ ಪಾರ್ಟಿ. ಮತ್ತು ಇದು ನಮ್ಮ ಬೆಂಬಲಿತ ಇದರಾಗಿ ನಿಲ್ಲುವಂಥದ್ದು ನಮ್ಮ ಗ್ರಾಮ ಪಂಚಾಯತಿಯ ಚುನಾವಣೆಯಲ್ಲಿ ನಿಲ್ಲುವಂಥದ್ದು. ಅದನ್ನು ನಿಂತು ನನಗೆ ಗೊತ್ತಿಲ್ಲ, ಅವರು ಎಲ್ಲಿ ನಿಂತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ನಾನು ಅದರ ಬಗ್ಗೆ ಏನು ತಿಳ್ಕೊಂಡೂ ಇಲ್ಲ. ಈಗ ಆಶಾ ತಿಮ್ಮಪ್ಪ ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಹೊರಗಿನವರು, ಅವರಿಗೆ ವಯಸ್ಸಾಗಿದೆ, ಮಹಿಳೆ, ಕಾರ್ಯಕರ್ತರ ಧ್ವನಿಯಾಗಿ ನಿಲ್ಲೋದಕ್ಕೆ ಅವರಿಗೆ ಸಾಧ್ಯ ಇಲ್ಲ ಇತ್ಯಾದಿ ಪ್ರಚಾರಗಳನ್ನು ಮಾಡಲಾಗ್ತಾ ಇದೆ. ಈ ಮೂಲಕ ತಮ್ಮ ಒಂದು ಮನೋಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸ ಆಗ್ತಾ ಇದೆಯಾ ಅಂತ? ನನಗೆ ಅವರಿಗೆ ಹೇಗೆ ವಯಸ್ಸಾಗಿದ್ದವ್ರು ಹೇಳಿದ್ರು ನನಗೆ ವಯಸ್ಸಾಗಿ ನನ್ನ ಮನಸ್ಸಿಗೆ ಆಗೋದಿಲ್ಲ. ನಾನು ಯಾವತ್ತೂ ನನ್ನ ವಯಸ್ಸು ಎಷ್ಟೇ ಇದ್ದರೂ ನಾನು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಮತ್ತು ನನ್ನ ಮನಸ್ಸಿಗೆ ಹೇಳಿದ ಕೆಲಸವನ್ನು ನಾನು ಕಾಂಟ್ರಾಕ್ಟ್ ಮಾಡುವಂಥದ್ದಕ್ಕೆ ಒಂದು ನಿದರ್ಶನ ನಾನು ಸುಳ್ಯದಲ್ಲಿ ನಗರ ಪಂಚಾಯತಿಯಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ನಿವೇಶನವನ್ನು ನಾವು ಸ್ಯಾಂಕ್ಷನ್ ಮಾಡಿಕೊಂಡಿದ್ದೆವು. ಆ ಸಂದರ್ಭದಲ್ಲಿ ಆ ಒಂದು ನಿವೇಶನಕ್ಕೆ ತುಂಬ ಅಡ್ಡಿ ಆತಂಕಗಳು ಬಂತು. 12 ಗಂಟೆ ರಾತ್ರಿ ನಾನು ಒಬ್ಬಳೇ ನನ್ನ ಯಜಮಾನರನ್ನು ಕರ್ಕೊಂಡೋಗಿ JCB ತಂದು ತಟ್ಟು ಮಾಡಿಸಿ ಅದನ್ನು ರಾತ್ರಿ ಒಂದು ತೆಗೆಸಿ ಹಾಕಿ ಅದನ್ನು ನಿವೇಶನಾಗಿ ಉಳಿಸಿಕೊಂಡು 3 ಸೆನ್ಸ್ ಜಾಗವನ್ನು ನಗರ ಪಂಚಾಯತಿಯಲ್ಲಿ ಕಾರ್ಯಕರ್ತರಿಗೆ ಕೊಟ್ಟು ಅವರು ಇವತ್ತು ನೆಮ್ಮದಿಯಿಂದ ಅದನ್ನು ಇವತ್ತು ನೆನಪಿಸ್ತಾ ಇದ್ದಾರೆ. ನೀವಿಲ್ಲದೆ ನಮಗೆ ಆಗ್ತಿಲ್ಲ ಆಯಿತು ಆ ಶಾಖದಲ್ಲಿ. 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ನಾನು ಆ ಕೆಲಸವನ್ನು ಮಾಡಲಿಕ್ಕೆ ಬದ್ಧತೆ ಮಾಡಿದ್ದೇನೆ. ಇನ್ನು ಮುಂದೆಯೂ ಅದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆದಾಗ ನಾನು ರಾತ್ರಿ ಹೋಗಲಿಕ್ಕೆ ನಾನು ಖಂಡಿತವಾಗಿ ಅದರಲ್ಲಿ ಶ್ರಮ ವಹಿಸ್ತೇನೆ. ಮತ್ತು ಖಂಡಿತ ನಮ್ಮ ಯಾವುದೇ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಅವರ ಬೆನ್ನಿಂದ ನಾನು ಖಂಡಿತ ಇದ್ದೇನೆ. ಅವರಿಗೆ ಏನು ಬೇಕೋ ಅದನ್ನು ನಾನು ಮಾಡುವಂಥ ಇದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನನ್ನಿಂದ ಆಗುವಂಥ ಕೆಲಸವನ್ನು ಖಂಡಿತವಾಗಿ ಗ್ಯಾರಂಟಿ ಮಾಡ್ತೇನೆ ಅಂತ ನಾನು ಅವರಿಗೆ ವಿಶ್ವಾಸವನ್ನು ಕೊಡ್ತೇನೆ. ಪುತ್ತೂರಿನಲ್ಲಿ ಈಗ ನಿಮ್ಮ ಸ್ಪರ್ಧೆ, ನೇರ ಸ್ಪರ್ಧೆ ಯಾರ ಜೊತೆಗೆ? ನಮ್ಮದು ಪುತ್ತೂರು ನೇರ ಸ್ಪರ್ಧೆ ಕಾಂಗ್ರೆಸ್ನ ಜೊತೆಗೆ. ಪಕ್ಷೇತರ ಅಭ್ಯರ್ಥಿ ಇಲ್ಲ, ಪಕ್ಷೇತರ ಅಭ್ಯರ್ಥಿ ಲೆಕ್ಕವೇ ಇಲ್ಲ ನಮಗೆ. ಯಾಕೆಂತ ಹೇಳಿದರೆ ನಮ್ಮ ಕಾರ್ಯಕರ್ತರೆಲ್ಲ ಈಗ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾರೋ ಹೊರಗಿಂದ ಸ್ವಲ್ಪ ಜನ ಬರ್ತಾರೆ, ಮತ್ತು ಅವರಷ್ಟೇ ಸ್ವಲ್ಪ ನಮ್ಮೆಲ್ಲ ಸ್ವಲ್ಪ ಹುಡುಗರು ಇರ್ಬೋದು. ಅವರ ಜೊತೆಯಲ್ಲಿ ಭಾಳ ಒಡನಾಟ, ಭಾಳ ಫ್ರೆಂಡ್ಶಿಪ್ ಇದ್ದವರು ಸ್ವಲ್ಪ ಇರ್ಬೋದು. ಅದರಂತ ನಮಗೆ ನೇರ ಸ್ಪರ್ಧೆ ಕಾಂಗ್ರೆಸ್ಸಿಗೆ. ನಾವು ರಾಷ್ಟ್ರೀಯ ಪಕ್ಷವಾಗಿರುವಂಥದ್ದು ನಮ್ಮ ನೇರ ರಾಷ್ಟ್ರೀಯ ಪಕ್ಷಕ್ಕಲ್ಲದೆ ಬೇರೆ ಯಾವುದಕ್ಕಿಲ್ಲ. ಪಕ್ಷೇತರಕ್ಕೆ ನಮಗೆ ಸ್ಪರ್ಧೆ ಇಲ್ಲ. ಆದರೆ ಅವರ ಸ್ಪರ್ಧೆ ಲೆಕ್ಕಕ್ಕಿಲ್ಲ ಅಂತ ಹೇಳುವವರು ಪ್ರಮುಖರನ್ನು ಕರೆಸಿ, ಈಗ RSS ಮುಖಂಡರು ಇರ್ಬೋದು ಅಥವಾ ಬೇರೆ ಬೇರೆ ಪ್ರಮುಖರನ್ನು ಕರೆಸಿ ಪಕ್ಷೇತರ ಅಭ್ಯರ್ಥಿಯ ವಿರುದ್ಧ ಒಂದು ವಾಗ್ದಾಳಿಯನ್ನು ಮಾಡಿಸ್ತಾ ಇದ್ದಾರೆ, ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ. ಇದರ ಬಗ್ಗೆ ಅವರ ವಿರುದ್ಧ ಹೇಳುವುದಲ್ಲ, ಅದು ಎಲ್ಲ ಪಾರ್ಟಿಯಲ್ಲಿ ನಾವು ಒಬ್ಬರನ್ನು ಹಿರಿಯರನ್ನು ಕರೆದು ನಮ್ಮ ಬಗ್ಗೆ ನಾವು ನಮ್ಮ ಚಿಂತನೆಗಳನ್ನು ಹೇಳುವಂಥದ್ದು ಖಂಡಿತ ನಾವು ಪ್ರಣಾಳಿಕೆಯಲ್ಲಿ ಹೇಳ್ತೇವೆ. ಮತ್ತು ನಾವು ಹಿಂದೆ ಮಾಡಿದ ಸಾಧನೆಗಳನ್ನು ಹೇಳುವಂಥದ್ದು ಮತ್ತು ಪಾರ್ಟಿಯಲ್ಲಿ ಎಲ್ಲ ನಮ್ಮ ರಾಷ್ಟ್ರೀಯ ಪಕ್ಷಗಳಲ್ಲಿ ನಡೀತಾ ಇರ್ತದೆ. ಅವ್ರದ್ದು ನಡೀತದೆ, ನಮ್ಮದು ಆಗ್ತದೆ. ಅದು ಸರ್ವೇ ಸಾಮಾನ್ಯ, ಇವತ್ತಲ್ಲ, ಭಾಳ ಹಿಂದಿಂದ ನಡ್ಕೊಂಡು ಬಂದದ್ದು.
ನಾವೆಲ್ಲರಿಗೂ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತೇವೆ. ಅವರು ಮೇಲಿನ ನಮ್ಮ ಹಿರಿಯ ಲೀಡರ್ಗಳಾಗಿರ್ಬೋದು ಎಲ್ಲರೂ ಬಂದು ನಮ್ಮ ಈ ಪಾರ್ಟಿಯನ್ನು ಗೆಲ್ಲಿಸುವಂಥ ತಂತ್ರಗಳನ್ನು ಯಾವ ರೀತಿ ಗೆಲ್ಲಿಸಬೇಕು ಆ ರೀತಿಯಲ್ಲಿ ನಡೆಯುವಂಥದ್ದು ಹಿಂದಿಂದು ನಡೀತಿತ್ತು, ಇವತ್ತು ಆ ರೀತಿ ನಡೀತಾ ಉಂಟು. ಈಗ ಯೋಗಿ ಆದಿತ್ಯನಾಥರವ್ರನ್ನ ಕರೆಸಿದ್ರಿ, ಇದು BJP ಇಲ್ಲಿ ಶಕ್ತಿಯನ್ನು ಕಳೆದುಕೊಳ್ತಾ ಇದೆ, ಪಕ್ಷೇತರ ಅಭ್ಯರ್ಥಿಯ ವರ್ಚಸ್ಸು ಜಾಸ್ತಿ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಯೋಗಿಯನ್ನು ಕರೆಸಿದ್ರು ಅನ್ನುವಂಥ ಮಾತು ಏನು ಹೇಳ್ತೀರಿ? ಇಲ್ಲ, ನಾವು ಯೋಗಿಯನ್ನು ಇವತ್ತಲ್ಲ ಅವತ್ತೇ ಕರೆಸಬೇಕು ಅಂತ ಇದ್ದೆವು. ಆದರೆ ಅವರಿಗೆ ಸಮಯಗಳಿಲ್ಲ ಆಯಿತು. ಅವರು ಎಲ್ಲ ಕಡೆ ಹೋಗಿದ್ದಾರೆ, ಈಗ ಕಾರ್ಕಳಕ್ಕೆ ಹೋಗಿದ್ದಾರೆ, ಬಂಟ್ವಾಳಕ್ಕೆ ಹೋಗಿದ್ದಾರೆ. ನಮಗೇನು ಅಲ್ಲಿ ಶಕ್ತಿ ಇಲ್ವಾ? ಹಾಗೆಲ್ಲ ನಮಗೆ ನಮ್ಮ ಜನರಿಗೆ ನಮ್ಮ ತತ್ವ ಸಿದ್ಧಾಂತವನ್ನು ತಿಳಿಸಬೇಕು. ನಾವು ಯಾತಕ್ಕೋಸ್ಕರ ಆಡಳಿತವನ್ನು ಮಾಡಬೇಕು ಉದ್ದೇಶವನ್ನು ಸಾಮಾನ್ಯ ಕಾರ್ಯಕರ್ತನಿಗೂ ಮತ್ತು ಸಾಮಾನ್ಯ ಮತದಾರರಿಗೂ ತಿಳಿಸಬೇಕು ಎಂಬ ಉದ್ದೇಶಕ್ಕೋಸ್ಕರ ಅವರನ್ನು ಕರೆಸಿದ್ದೇವೆ. ಆ ಉದ್ದೇಶಕ್ಕೋಸ್ಕರ ಅಲ್ಲದೆ ಮತ್ತು ಅವರಿಗನ್ನು ಇದು ಮಾಡಬೇಕು ಅಂತ ಹೇಗಲ್ಲ. ನಮ್ಮ ಎಲ್ಲ ತತ್ವ ಸಿದ್ಧಾಂತಗಳು ಈ ರೀತಿ ಇರ್ತದೆ. ನಾವು ಯಾವತ್ತಕ್ಕೋಸ್ಕರ ನಮ್ಮ ಆಡಳಿತ ಎಂಬುದನ್ನು ಜನರಿಗೆ ತಿಳಿಸೋಕ್ಕೋಸ್ಕರ, ಮತದಾರರಿಗೆ ತಿಳಿಸೋಕ್ಕೋಸ್ಕರ ಅವರನ್ನು ಕರೆದಿರುವಂಥದ್ದು. ಈಗ ಪುತ್ತೂರಿಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಕನಸು ಏನು ಅನ್ನುವಂಥದ್ದು? ಇಲ್ಲಿ ಅದೇ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಸ್ವಲ್ಪ ನೋಡಬೇಕು ಅದನ್ನು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಎಲ್ಲರ ಅಭಿಪ್ರಾಯವನ್ನು ತಗೊಂಡು, ನಮ್ಮ ಜನರ ಅಭಿಪ್ರಾಯವನ್ನು ತಗೊಂಡು ಯಾವ ರೀತಿ ಮುಂದುವರಿಸ್ಬೋದು ಅಂತ. ಮತ್ತು ಒಳಚರಂಡಿಯನ್ನು ನಿಜವಾಗಿ ಇಲ್ಲಿ ನಗರ ಬೆಳೀತಾ ಇದೆ. ಆ ಸಂದರ್ಭಗಳಲ್ಲಿ ಇಲ್ಲಿ ವ್ಯವಸ್ಥಿತವಾದ ಒಂದು ಒಳಚರಂಡಿ ವ್ಯವಸ್ಥೆ ಇದ್ದರೆ ಸ್ವಲ್ಪ ಸ್ವಚ್ಛತೆಯ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಉದ್ದೇಶ. ಮತ್ತು ನಮ್ಮ ಪುತ್ತೂರನ್ನು ಇಡೀ ಒಂದು ಸಿಟಿಯನ್ನಾಗಿ ಸುಂದರ ನಗರವನ್ನಾಗಿ ಮಾಡಿ, ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪುತ್ತೂರನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ, ಮತ್ತು ಕೆಲವು ತಾಲೂಕುಗಳನ್ನು ಘೋಷಣೆ ಮಾಡುವಂಥ ಮುಖಾಂತರ ಸರ್ಕಾರದ ಯಾವ ನಿಯಮಗಳಿದೆ ಆ ನಿಯಮಕ್ಕೆ ಸರಿಯಾಗಿ, ಯಾಕಂದರೆ ಜನಸಂಖ್ಯೆ ಆಧಾರದ ಮೇಲೆ ಜಿಲ್ಲೆ ಘೋಷಣೆ ಆಗುವಂಥದ್ದು. ಆ ರೀತಿಯಲ್ಲಿ ನೋಡಿಕೊಂಡು ಜನಸಂಖ್ಯೆಯನ್ನು ಈಗ 11 ವರ್ಷ ಆಯಿತು ಜನಸಂಖ್ಯೆಯ ಒಂದು ಇದು ಜನಸಂಖ್ಯೆಯ ಆಧಾರದ ಮೇಲೆ ಜನಗಣತಿ ಆಗಿ ಸುಮಾರು 10 ವರ್ಷ ಕಳೆಯಿತು. ಇನ್ನು ಜನಗಣತಿಯ ಆಧಾರದ ಮೇಲೆ ಜಿಲ್ಲಾ ಕೇಂದ್ರ ಮಾಡಲಿಕ್ಕೆ ಸಾಧ್ಯ ಆದರೆ ಜಿಲ್ಲಾ ಕೇಂದ್ರ ಪುತ್ತೂರನ್ನು ಜಿಲ್ಲಾ ಕೇಂದ್ರ ಮಾಡಿದಾಗ ಸಾಮಾನ್ಯ ಜನರಿಗೂ ಬಹಳ ಒಂದು ಎಲ್ಲ ಯೋಜನೆಗಳನ್ನಾಗಿರ್ಬೋದು ಮತ್ತು ಕೆಲವೊಂದು ವಿಚಾರಗಳನ್ನು, ಮತ್ತು ಅವರಿಗೆ ಸ್ವಲ್ಪ ಹತ್ತಿರದಲ್ಲಿ ಜಿಲ್ಲೆ ಇದ್ದಾಗ ಅವರ ಕೆಲಸಗಳು, ಅವರ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಯೋಜನೆಗಳಿದೆ. ಮತ್ತು ನಮ್ಮ ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇದೆ. ಅದಕ್ಕೂ ಒಂದು ನಿಯಮಗಳಿದ್ದಾವೆ. ಒಂದಿಷ್ಟು ಜನಸಂಖ್ಯೆ ಬೇಕು, ಆ ರೀತಿಯ ನಿಯಮಗಳನ್ನು ನೆಟ್ಟುಕೊಂಡು ಮಾಡಬೇಕು. ಮತ್ತು ನಮ್ಮ ಹೆಲ್ತ್ ಸೆಂಟರ್ ಇದೆ, ಪ್ರೈಮರಿ ಹೆಲ್ತ್ ಸೆಂಟರ್ಗಳಿಗೆ ಅಲ್ಲಿ ಸರಿಯಾದ ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ಡಾಕ್ಟರ್ಸ್ಗಳನ್ನು ಎಲ್ಲ ಇದಕ್ಕೆ, ಮತ್ತು ಪುತ್ತೂರಿನ ಒಂದು ನಮ್ಮ ಹಾಸ್ಪಿಟ್ಲಿಗೆ ಎಲ್ಲ ಇದರ ಒಂದು ಡಾಕ್ಟ್ರನ್ನು ತರಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಿದ್ದೇನೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸರಿಯಾಗ್ತದೆ ಗೊತ್ತಿಲ್ಲ. ಅಂತೂ ನನ್ನ ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೇವೆ. ಅದರಲ್ಲಿ ಯಶಸ್ವಿ ಆಗ್ಬೋದು. ಯಾಕಂದರೆ ನಮ್ಮ ಪುತ್ತೂರಿನ ಎಲ್ಲ ಈಗ ಹಾಸ್ಪಿಟ್ಲಲ್ಲಿ ಹೆಚ್ಚಿನ ಎಲ್ಲ ವ್ಯವಸ್ಥೆಗಳಿದೆ, ಅದಕ್ಕೆ ಪೂರ್ತಿಯಾಗಿ ಡಾಕ್ಟರ್ಸ್ಗಳಿಲ್ಲ. ಅದನ್ನೊಂದು ಭರ್ತಿ ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರದ ಜೊತೆಯಲ್ಲಿ ಮಾತುಕತೆ ಮಾಡಿ ಯಾವ ರೀತಿಯಲ್ಲಿ ಅದನ್ನು ಭರ್ತಿ ಮಾಡ್ಬೋದು ಆ ರೀತಿಯಲ್ಲಿ ಭರ್ತಿ ಮಾಡಿಸುವಂಥ ಒಂದು ಮಾಡಬೇಕು ಅಂತ ಇದ್ದೇವೆ. ಈ ಬಾರಿ ಚುನಾವಣೆಯಲ್ಲಿ ನಿಮಗೆ ಪುತ್ತೂರು ಕ್ಷೇತ್ರದಲ್ಲಿ ಯಾವುದು ಪ್ಲಸ್ ಪಾಯಿಂಟ್ ಅಂತ, BJPಗೆ ಯಾವುದು ಪ್ಲಸ್ ಪಾಯಿಂಟ್ ಆಗಿದೆ ಅನ್ನುವಂಥದ್ದು ತಮ್ಮ ಅಭಿಪ್ರಾಯ? ಪುತ್ತೂರು ನಮ್ಮ ಒಟ್ಟು ರಾಜ್ಯದಲ್ಲೇ ನಮಗೆ ಪ್ಲಸ್ ಪಾಯಿಂಟ್ ಕೇಂದ್ರದ ಯೋಜನೆಗಳು, ಕೃಷಿಕರ ಕಣ್ಣೊರೆಸಿರುವಂಥದ್ದು. ನೀವು ಈಗ ನೋಡಿದರೆ ಕೃಷಿಕರಿಗೆ ಬಹಳ ಕಷ್ಟದಲ್ಲಿರೋ ಸಂದರ್ಭದಲ್ಲಿ ನಮಗೆ ಫಸಲ್ ಭೀಮಾ ಯೋಜನೆ ಆಗಿರ್ಬೋದು, ಕೃಷಿ ಸಮ್ಮಾನ ಯೋಜನೆ ಆಗಿರ್ಬೋದು, ಮತ್ತು ಅದು ನೇರವಾಗಿ ಜನ್ಧನ್ ಯೋಜನೆ ಮುಖಾಂತರ ಪ್ರತಿ ವ್ಯಕ್ತಿಗೆ ನೇರವಾಗಿ ಬರುವಂಥ ಒಂದು ಯೋಜನೆ, ಅದು ಒಂದು ನಮಗೆ ಪ್ಲಸ್ ಪಾಯಿಂಟು. ಮತ್ತು ಹೆಣ್ಣುಮಕ್ಕಳಿಗೆ ಕೊಡುವಂಥ ಹಲವಾರು ಯೋಜನೆಗಳಿದ್ದಾವೆ ಅದು. ಮತ್ತು ವಿದ್ಯಾಸಿರಿ ಆಗಿರ್ಬೋದು, ನಮ್ಮ ಶಿಕ್ಷಣದಲ್ಲಿ ಮಕ್ಕಳಿಗೆ ಕೊಡುವಂಥ ಯೋಜನೆಗಳಾಗಿರ್ಬೋದು, ಪ್ರತಿಯೊಂದು ಯೋಜನೆಗಳು ಸಾಮಾನ್ಯ ವ್ಯಕ್ತಿಗೂ ಸಿಕ್ಕಿದೆ ಮತ್ತು ಎಲ್ಲರೂ ಸಮಾನವಾಗಿ ಸಿಕ್ಕಿರುವಂಥದ್ದು. ಅದು ನಮಗೆ ಖಂಡಿತ ಪ್ಲಸ್ ಪಾಯಿಂಟ್ ಆಗ್ತದೆ. ಮತ್ತು ಅಭಿವೃದ್ಧಿ ನಮ್ಮ ಶಾಸಕರು ಮಾಡಿದಂಥ ಅಭೂತವಾದ ವರ್ಣವಾದ ಒಂದು ಅಭಿವೃದ್ಧಿ ಎಲ್ಲಿಲ್ಲದ ಕಾಣದ ಸುಮಾರು 5 ವರ್ಷದ ಹಿಂದೆಯ ಚಿತ್ರಣ ಮತ್ತು ನಮ್ಮ ಪುತ್ತೂರಿನ ಇವತ್ತೀಗ 5 ವರ್ಷ ಕಳೆದ ಮೇಲೆ ನೋಡಿದಾಗ ಅದು ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಹೇಳಿದರೆ, ಎಲ್ಲಿ ನೋಡಿದರೂ ಕಾಂಕ್ರೀಟೀಕರಣ ರಸ್ತೆ, ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ನಮ್ಮ ಹಿಂದಿನ ಶಾಸಕರು, ನಮ್ಮ ಈಗಿನ ಶಾಸಕರು, ನಮ್ಮ ಸಂಜೀವ್ ಮಠಂದೂರವರು ಎಲ್ಲ ಯೋಜನೆಗಳನ್ನು ಎಷ್ಟು ಬೇಕೋ ಅಷ್ಟು ಸಾಧ್ಯವಾದ ಮಟ್ಟಿಗೆ ನಮ್ಮ ಪುತ್ತೂರಿಗೆ ತಂದು ಕೊಟ್ಟಿದ್ದಾರೆ. ಆ ಒಂದು ಯೋಜನೆ ಅಭಿವೃದ್ಧಿಯ ಯೋಜನೆ ಮತ್ತು ಹಿಂದುತ್ವದ ಆಧಾರದಲ್ಲಿ ನಮ್ಮ ಇದು ಪುತ್ತೂರಲ್ಲಿ ಬರ್ಬೋದು ಅಂತ ನನಗೆ ಅನಿಸ್ತದೆ. ಅಭಿವೃದ್ಧಿ ಆಗಿದೆ ಅನ್ನುವಂತಿದ್ದರೆ ಯಾಕೆ ಶಾಸಕರನ್ನು ಬದಲಾಯಿಸಿದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಮೇಡಮ್? ಅದು ಬದಲಾವಣೆ ಮಾಡಿದ್ದು ಇನ್ನೂ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ಉದ್ದೇಶಕ್ಕೆ ಮಾಡಿದ್ದಾರೆ ಹೊರತು ನಮ್ಮ ಇವರನ್ನು ಮಾತ್ರ ಅಲ್ಲ, ಸುಮಾರು 60 ಜನರನ್ನು ಬದಲಾವಣೆ ಮಾಡಿದ್ದಾರೆ.
ಆಗ ಅಲ್ಲಿಯೂ ಅಭಿವೃದ್ಧಿ ಆಗಿರ್ಬೋದು, ಅವರನ್ನು ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ಆ ರೀತಿಯ ಒಂದು ಕಲ್ಪನೆಯಲ್ಲಿ, ಯಾಕೆಂದರೆ ಇನ್ನೊಬ್ಬ ಕಾರ್ಯಕರ್ತೆಗೆ ಅವಕಾಶ ಕೊಡಬೇಕು ಅಂತ ಉದ್ದೇಶಕ್ಕೋಸ್ಕರ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ಪಾರ್ಟಿಯಲ್ಲಿ ಕಾರ್ಯಕರ್ತನಿಗೆ ಅವಕಾಶ ಸಿಗ್ತದೆ ಅಂತ, ಸಾಮಾನ್ಯ ಕಾರ್ಯಕರ್ತನಿಗೆ ಸಿಗ್ತದೆ ಅಂತ. ಹಾಗೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಬೇಕು ಅಂತ ಉದ್ದೇಶಕ್ಕೆ ಕೊಟ್ಟಿರ್ಬೋದು. ಮತ್ತು ಅವರ ಮೇಲೆ ಅಪವಾದಗಳೇನಿಲ್ಲ, ಎಲ್ಲ ಕಡೆಯಲ್ಲೂ ಜೊತೆಯಾಗಿ ನನ್ನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವರು ಒಪ್ಪಿಕೊಂಡಿದ್ದಾರೆ, ಅವರು ಸಂತೋಷದಿಂದ ನಾವು 4 ದಿವಸ ಎಲ್ಲ ಕಡೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದರು. ಈಗ ನಮ್ಮ ಬೇರೆ ಬೇರೆ ವ್ಯತ್ಯಾಸಗಳು ಬೇರೆ ಬೇರೆ ನಮ್ಮ ಕೆಲಸಗಳ ಒತ್ತಡ ಜಾಸ್ತಿ ಇರುವ ಕಾರಣ ಅವರನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ ಅಂತೂ ನಾವು ಜೊತೆಯಲ್ಲಿ ಇವತ್ತಿಗೂ ನಾವು ಜೊತೆಯಲ್ಲಿ ನಾವು ಮತಯಾಚನೆ ಮಾಡ್ತಾ ಇದ್ದೇವೆ. ಈಗ ಕಾಂಗ್ರೆಸ್ ಉಚಿತ ವಿದ್ಯುತ್ತನ್ನು ಕೊಡ್ತಾ ಇದೆ, ಆಮೇಲೆ ಗೃಹಿಣಿಯರಿಗೆ 2,000 ರೂಪಾಯಿ ಒಂದು ಗೌರವಧನ ಇತ್ಯಾದಿಗಳನ್ನೆಲ್ಲ ಒಂದು ಪ್ರಣಾಳಿಕೆಯನ್ನಾಗಿ ಕೊಟ್ಟಿದೆ. BJPಯ ಪ್ರಣಾಳಿಕೆ ಕಾಂಗ್ರೆಸ್ನ ಪ್ರಣಾಳಿಕೆಯ ಮುಂದೆ ಡಲ್ ಅನ್ನುವಂಥ ಒಂದು ಮಾತು ಏನು ಹೇಳ್ತೀರಿ? ಅವರು ಅದನ್ನು ಹೇಳೋಕ್ಕೆ ಮೊದಲೇ ನಾವು ಹೇಳದೆ, ನಾವು ಪ್ರಣಾಳಿಕೆಯಲ್ಲಿ ಕೊಡದೆ ನಾವು ಇದನ್ನೆಲ್ಲ ಮಾಡಿದ್ದೇವೆ, ಮಾಡಿ ತೋರಿಸಿದ್ದೇವೆ. ನಾವೀಗ ಇದರಲ್ಲಿ ಕೃಷಿ ಸಮ್ಮಾನ ಯೋಜನೆಯಲ್ಲಿ ಕೃಷಿಕರಿಗೆ ಈಗಾಗಲೇ ನಾವು 4,000ವನ್ನು ಕೇಂದ್ರದ 6,000 ಜೊತೆಯಲ್ಲಿ 4,000 ಆ್ಯಡ್ ಮಾಡಿ 10,000 ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬೇರೆ ನಾವು ವಿದ್ಯುತ್ತನ್ನು ಫ್ರೀಯಾಗಿ 10 HP ಪಂಪಿಗೆ ಈಗಾಗಲೇ ಕೊಟ್ಟಿದ್ದೇವೆ, ಹಿಂದೆ ಕೊಟ್ಟಿದ್ದೇವೆ, ಈಗ ಅದು ಮುಂದುವರಿತಾ ಇದೆ. ಇನ್ನು ಅವರು ಅದರ ಮೇಲೆ ನೀವು ವಿದ್ಯುತ್ತನ್ನು ಫ್ರೀಯಲ್ಲಿ ಎಂತ ವಿದ್ಯುತ್ತನ್ನು ಕೊಡೋದು, ಮತ್ತು ಈಗಾಗಲೇ ನಾವು ಅವರು 2,000ದಾಗ ಒಂದು ಮಹಿಳೆಗೆ ಕೊಡೋದು ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲದ ಮಾತು. ಯಾಕೆಂದರೆ ಅಷ್ಟು ನಮ್ಮ ಬಜೆಟ್, ಅವರು ಇನ್ನೂ ಸಾಲ ಮಾಡಿ ಇಟ್ಟು ಹಿಂದಿದ್ದ ಸಾಲವನ್ನು ಹೇಗೂ ನಾವು ಇಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಸ್ವಲ್ಪ ರೀತಿಗೆ ವ್ಯತ್ಯಾಸ ಮಾಡಿಕೊಂಡು ಬಂದಿದೆ. ಇನ್ನು ಅವರು ಸಾಲ ಮಾಡಿ ಬಜೆಟನ್ನು ಮಾಡಬೇಕಲ್ಲದೆ ಖಂಡಿತವಾಗಿ ಖಂಡಿತ ಸಾಧ್ಯವೂ ಇಲ್ಲ. ಇದನ್ನು ಅವರು ಇಷ್ಟರ ಹಿಂದೆ ಘೋಷಣೆ ಮಾಡಿದಂಥ ಯಾವುದನ್ನು ಅವರು ಕಾರ್ಯರೂಪಕ್ಕೆ ತರಲಿಲ್ಲ. ಆದ ಕಾರಣ ಇದು ಒಂದು ಪೊಳ್ಳು ಆಶ್ವಾಸನೆ ಕೊಡ್ತಾ ಇರುವಂಥದ್ದು ಜನರಿಗೆ. ಏನೋ ನಮ್ಮ ಸಾಮಾನ್ಯ ಜನರು ಇದನ್ನು ಒಪ್ಪಿಕೊಂಡು ಮಾಡ್ತಾರೆ, ಅದು ಅವರಿಗೆ ಜನರಿಗೆ ಗೊತ್ತಾಗಿದೆ ಇವತ್ತು ಪೊಳ್ಳು ಆಶ್ವಾಸನೆ ಅಂತ. ಅದನ್ನು ಅವರು ಒಪ್ಪಿಕೊಳ್ಳೋದಿಲ್ಲ, ಖಂಡಿತವಾಗಿ ಅವರು ಅದನ್ನು ನಂಬುವುದೂ ಇಲ್ಲ. ಜೊತೆಗೆ ಬೆಲೆ ಏರಿಕೆಯನ್ನು ಕೂಡ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಬೆಲೆ ಏರಿಕೆ ದೊಡ್ಡ ಅಸ್ತ್ರ ಅಂತ ಹೇಳಲಿಕ್ಕೆ ಈಗ ನಾವು GST ಇದರ ಮುಖಾಂತರ ನಿಜವಾಗಿ ಮಧ್ಯವರ್ತಿಗಳಿಗೆ ಏನೂ ಹೋಗ್ತಾ ಇಲ್ಲ. ಈಗ ನೇರವಾಗಿ ಸರ್ಕಾರ ಬರುವಂಥ ಟ್ಯಾಕ್ಸ್ಗಳು ಸರಿಯಾದ ರೀತಿಯಲ್ಲಿ ಬರ್ತಾ ಉಂಟು. ಅದು ಕ್ರಮೇಣ ನಿಧಾನಕ್ಕೆ ಸರಿ ಹೋದಾಗ ಖಂಡಿತವಾಗಿ ಬೆಲೆ ಏರಿಕೆ ಒಂದು ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಖಂಡಿತ ಮಾಡ್ತಾಯಿದೆ ನಮ್ಮ ಸರ್ಕಾರ, ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಇನ್ನು ತಮ್ಮ ಒಂದು ಕುಟುಂಬದ ಬಗ್ಗೆ ಮಾತನಾಡೋದಿದ್ರೆ, ತಾವು ತಮ್ಮ ಮಗನನ್ನು ನಾನು ರಾಷ್ಟ್ರ ಸೇವೆಗೆ ಸಮರ್ಪಣೆ ಮಾಡಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿ. ತಮ್ಮ ಕುಟುಂಬದ ಬಗ್ಗೆ ಹೇಳೋದಿದ್ರೆ ಅಥವಾ ಈ ರೀತಿಯ ಒಂದು ಸೇವೆಯ ಬಗ್ಗೆ ಹೇಳೋದಿದ್ರೆ? ಮಗನನ್ನು ರಾಷ್ಟ್ರ ಕಳಿಸ್ಲಿಕ್ಕೆ ಕಾರಣ ನಾನು ಕಣ್ಣಲ್ಲಿ ಕಂಡಿದ್ದೇನೆ. ನಮ್ಮ ಮನೆ ಒಂದು ಸಂಘದ ಮನೆಯಾಗಿತ್ತು. ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನನ್ನು ಜೈಲಿಗೆ ತಗೊಂಡದ್ದು ನನ್ನ ಕಣ್ಣಲ್ಲಿ ಕಂಡಿದ್ದೇನೆ. ಮತ್ತು ನಮ್ಮ ಊರಿನ ಸುತ್ತಮುತ್ತಲಿರುವಂಥ ಅದೆಷ್ಟೋ ಜನರು ನಮ್ಮ ಕಣ್ಣೆದುರಲ್ಲಿ ಎಷ್ಟೋ ಜೈಲಲ್ಲಿದ್ದು ಅವರು ಪಾಪ ಕಷ್ಟ ಅನುಭವಿಸೋದು, ಅವರ ಆ ಕಷ್ಟವನ್ನು ನಾನು ನೋಡಿದಂಥ ಇದರಲ್ಲಿ ದೇಶಕ್ಕೋಸ್ಕರ ನಾವೇನಾದ್ರು ಮಾಡಬೇಕು. ಕೇವಲ ನಮ್ಮ ಇದು ಮಾತ್ರ ಅಲ್ಲ, ನಾವು ದೇಶ ಚೆನ್ನಾಗಿದ್ದರೆ ಮಾತ್ರ ನಾವು ಎಲ್ಲರೂ ಬದುಕಲಿಕ್ಕೆ ಸಾಧ್ಯ ಇದೆ. ಆ ಒಂದು ಉದ್ದೇಶದಿಂದ ಮಗನಿಗೂ ಇಂಟ್ರೆಸ್ಟ್ ಇತ್ತು. ಅಂದರೆ ನಮ್ಮ ಪರಿಸರದಲ್ಲಿ ಬೆಳೆದಂಥ ಮಗ, ಅವನು ಅದನ್ನು ಅನುಭವಿಸ್ಕೊಂಡು ಬಂದಿದ್ದಾನೆ. ನಾನು ಹೇಗೆ ನನ್ನ ತಾಯಿಯ ಒಂದನ್ನು ನೋಡಿ ಕಲ್ತಿದ್ದೇನೋ ಹಾಗೆ ಅವರು ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಆ ಒಂದು ಸಂಸ್ಕಾರಯುತವಾಗಿದ್ದ ಕಾರಣ ಅವನು ಅದಕ್ಕೆ ಸ್ವಲ್ಪ ಅವನಿಗೊಂದು ಇಂಟ್ರೆಸ್ಟ್ ಇತ್ತು ಮತ್ತು ನನಗೂ ಅದರಲ್ಲಿ ಒಂದು ಆಸೆ ಇತ್ತು. ಆವಾಗ ನನ್ನ ಮನಸ್ಸಲ್ಲಿ ಮೊದಲಿತ್ತು, ನಾನು ಶಾಲೆ ಹೋಗ್ತೇವೆ, ನನಗೆ ಪೊಲೀಸ್ ಆಗಬೇಕು ಅಂತ ಭಾಳ ಇಂಟ್ರೆಸ್ಟ್ ಇತ್ತು. ಆದರೆ ನನಗೆ ಆಗ ಪೊಲೀಸ್ ಆಗಲಿಕ್ಕೆ ಆಗಲಿಲ್ಲ. ನಾನು ಪೊಲೀಸ್ ಆಗಿ ಅಂದರೆ ಹೇಗೆಂದರೆ ಒಂದು ರಕ್ಷಣೆ ಕೊಡಬೇಕು ಅಂತ, ಯಾಕಂದರೆ ಒಂದು ನ್ಯಾಯ ಕೊಡಬೇಕು ಅಂತ ಉದ್ದೇಶಕ್ಕೆ ನನ್ನ ಮನಸ್ಸಲ್ಲಿತ್ತು. ಆದರೆ ನನಗೆ ಆಗಲಿಕ್ಕೆ ಆಗಲಿಲ್ಲ. ಆದರೂ ಇವನು ಕಲಿತ ಮೇಲೆ ಇದೊಂದು ಅದಕ್ಕೆ ಸಮಾನವಾದ ಒಂದು ಕೆಲಸ, ಅಂದರೆ ರಕ್ಷಣೆ ಮಾಡುವಂಥದ್ದು, ಜನರಿಗೆ ರಕ್ಷಣೆ ಕೊಡುವಂಥದ್ದು ಮತ್ತು ದೇಶಕ್ಕೆ ಒಂದು ರಾಷ್ಟ್ರಭಕ್ತಿಯನ್ನು ಮೂಡಿಸುವಂಥದ್ದು. ಅದಕ್ಕೋಸ್ಕರ ಅದಕ್ಕೆ ಅವನಿಗೆ ಇಂಟ್ರೆಸ್ಟ್ ಇತ್ತು, ನನಗೊಂದು ಮನಸ್ಸಲ್ಲಿತ್ತು, ಅದನ್ನು ಅವನು ಕಾರ್ಯಸಾಧಿಸ್ತಾ ಇದ್ದಾನೆ. ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಆಶಾ ತಿಮ್ಮಪ್ಪ ಅವರಿಗೆ ಟಿಕೆಟ್ ಕೊಡುವ ಬದಲು ಅವರ ಮಗನಿಗಾದರೂ ಕೊಡ್ಬೋದಿತ್ತು ಅನ್ನುವಂಥದ್ದು. ಮಗನಿಗೆ ರಾಜಕೀಯದಲ್ಲಿ ಇಂಟ್ರೆಸ್ಟೇ ಇಲ್ಲ. ಅವನು ಅವತ್ತು ನಮ್ಮಲ್ಲಿ ಗ್ರಾಮ ಪಂಚಾಯತಿಗೆ ಅವನ ಹೆಸರನ್ನು ಹೇಳಿದರು ಇಲ್ಲಿ ನಮ್ಮ ಊರಲ್ಲಿ. ನಾನು ಇದಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳಿದ. ನಾನು ನಿಲ್ಲುವುದಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಅಂತ ಹೇಳಿ ನಿಲ್ಲೇ ಇಲ್ಲ. ಹಾಗೆ ನಮ್ಮನ್ನು ನಿಲ್ಲುವಾಗ ಅವನು ಬೇಡ ಅಂತ ಹೇಳಲಿಲ್ಲ, ಮತ್ತು ಅವನು ನಿಲ್ಲಲಿಕ್ಕೆ ಇಂಟ್ರೆಸ್ಟ್ ತಗೊಳ್ಳಲಿಲ್ಲ. ಅವನಿಗೆ ಇಂಟ್ರೆಸ್ಟ್ ಇಲ್ಲ ರಾಜಕೀಯದಲ್ಲಿ. ಈಗ ತಮ್ಮ ಜೊತೆಗೆ ಪ್ರಚಾರವನ್ನು ಮಾಡ್ತಿದ್ದಾರೆ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಹಿಡಿದಾಗ ಅವನು ಪ್ರಚಾರಕ್ಕೆ ಬಂದದ್ದು ಕಡಿಮೆ. ಇವತ್ತು ನನ್ನ ಜೊತೆ ಮಾತ್ರ ಬಂದಿದ್ದಾನೆ ಅಷ್ಟೇ. ನಮ್ಮ ಜೊತೆಯಲ್ಲಿ ಕಾರಲ್ಲಿ ಬಂದಿದ್ದಾನಲ್ಲದೆ ಅವನು ಹೋಗ್ತಿದ್ದಾರೆ. ಅಂದರೆ ಅವರೇನು ಹೇಳಿದ್ದಾರೆ ಅದನ್ನು ಮಾಡ್ತಾನಲ್ಲದೆ ಅವನು ಅಮ್ಮನಿಗೆ ಅಂತೇಳಿ ಬರುವುದಲ್ಲ. ಅವನು ಅಂತೂ ದೇಶ ಚಿಂತನೆಗೋಸ್ಕರ ಮಾಡ್ತಿದ್ದಾನೆ. ಇಲ್ಲಿ BJP ಮತ್ತು ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆಯಿಂದ ನೇರವಾದ ಲಾಭವನ್ನು ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ, ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಜಯ ಗಳಿಸೋದು ಸುಲಭ ಆಗುತ್ತೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಅದು ನನಗೆ ಗೊತ್ತಿಲ್ಲ. ನಾವಂತೂ ನೇರವಾಗಿ ಕಾಂಗ್ರೆಸ್ಸಿಗೆ ಇದು ನಮ್ಮದು ನೇರ ಫೈಟು.
ಮತ್ತು ಅದು ಅವರ ಒಳಗೆ ಒಪ್ಪಂದ ಆಗಿದೆ, ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಒಪ್ಪಂದ ಆಗಿರ್ಬೋದು ಅಂತ ಅನಿಸ್ತದೆ. ಗೊತ್ತಿಲ್ಲ ನನಗೆ. ಅದು ಅವರು ನೀವು ಹೇಳಿದ್ದಕ್ಕೆ ನಾನು ಹೇಳಿದ್ದು, ಬರ್ಬೋದು ಅಂತ ಹೇಳಿದ್ದಕ್ಕೆ ನೀವು ಹೇಳಬೇಕಷ್ಟೇ, ನನಗೆ ಗೊತ್ತಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜನ ಏನು ನಿರೀಕ್ಷೆ ಮಾಡಬಹುದು ಹೊಸದಾಗಿ? ಈಗಾಗಲೇ ಪ್ರಣಾಳಿಕೆಯಲ್ಲಿ ಹೇಳಿರುವಂಥ ಹಲವಾರು ವಿಚಾರಗಳನ್ನು ಮತ್ತು ಜನರಿಗೆ ರಾಜ್ಯದಲ್ಲಿ ಅಧಿಕಾರ ಬಂದರೆ ಜನರು ಬಯಸುವುದು ಅಂತ ನಮಗೆ ನೆಮ್ಮದಿಯ ಒಂದು ಮತ್ತು ಯಾವುದೇ ಒಂದು ತೊಂದರೆಗಳಾಗದಾಗೆ ಪ್ರಾರಂಭದಲ್ಲಿ ಇರುವಂಥದ್ದು ಅದೇ, ಅವರು ಕೇಳುತ್ತಾ ಇರುವಂಥದ್ದು ಅದನ್ನೇ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಬಾಳಬೇಕು ಮತ್ತು ಯಾವುದೇ ಒಂದು ಗಲಾಟೆಗಳು ಆಗಬಾರ್ದು. ನಾವೆಲ್ಲರೂ ಯಾವುದೇ ಕಾರಣಕ್ಕೂ ಹಿಂದೆ ಏನು ಸರ್ಕಾರ ಇದ್ದಾಗ ಎಷ್ಟೆಲ್ಲ ಗಲಾಟೆಗಳಾಗಿತ್ತು ಅದು ಯಾವತ್ತೂ ಮರುಕಳಿಸಬಾರ್ದು. ಮತ್ತು ನಮ್ಮ ಸರ್ಕಾರ ಏನು ಈಗ ಒಂದು ತೀರ್ಮಾನ ತಗೊಂಡಿದ್ದಾರೆ ಹಿಂದೆ, ಈಗಾಗಲೇ ಗೋಹತ್ಯೆ ನಿಷೇಧ ಆಗಿರ್ಬೋದು, ಮತಾಂತರ ಇದಾಗಿರ್ಬೋದು, ಅದು ಮುಂದುವರಿಬೇಕು. ಅದರ ಮುಖಾಂತರ ನಾವು ನೆಮ್ಮದಿಯ ಜೀವನ ಮಾಡಬೇಕು ಅಂತ ಆ ಆಸೆಯನ್ನು ಈಗಲೂ ಜನರಿಟ್ಟುಕೊಂಡಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಸರ್ಕಾರ ಒಳ್ಳೆಯ ಆಡಳಿತವನ್ನು ಖಂಡಿತ ಕೊಡ್ತದೆ. ಓಕೆ, ಈಗ ಸದ್ಯಕ್ಕೆ ನಿಮ್ಮ ಮುಂದೆ ಸವಾಲು ಅಂತ ಇದ್ದರೆ ಏನಿದೆ ಅಂತ ಅನಿಸುತ್ತೆ ನಿಮಗೆ? ಸದ್ಯಕ್ಕೆ ನನಗೆ ಇದು ಹೊಸ ಅನುಭವ. ಈಗ ಅದಕ್ಕೆ ಸವಾಲು ಅಂತೇಳಿ ಏನಿಲ್ಲ. ಅಂದರೆ ನನಗೆ ಒಳ್ಳೆಯ ಕೆಲಸ ಮಾಡಬೇಕು. ನನ್ನ ಮನಸ್ಸಲ್ಲಿ ಇವತ್ತು ನನಗಿರುವಂಥದ್ದು ಸಾಮಾನ್ಯ ಒಂದು ಭ್ರಷ್ಟಾಚಾರ ರಹಿತವಾಗಿರುವಂಥ ಒಂದು ಆಡಳಿತವನ್ನು ಕೊಡಬೇಕು. ಸಾಮಾನ್ಯ ಜನರು ಸಹ ಅದನ್ನು ಅರ್ಥಕೊಳ್ಬೇಕು. ಜನರು ನನಗೆ ಸಹಕಾರ ಕೊಡಬೇಕು. ಯಾವುದೇ ಅವರ ಕೆಲಸ ಆಗಬೇಕಿದ್ದರೆ ಅವರು ನೇರವಾಗಿ ಯಾವುದೇ ಇಲಾಖೆಗಳಿಗೆ ಯಾವುದೇ ಒಂದು ಹಣದವನ್ನು ಆಮಿಷಕ್ಕೆ ಆಗದೆ ಮತ್ತು ಹಣವನ್ನು ಕೊಡದೆ ತಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಾಗಬೇಕು. ಅವ್ರ ಜೊತೆ ನಾನು ಯಾವತ್ತೂ ಇರ್ತೇನೆ. ಅವರು ಹಾಗೆ ಮಾಡಿದಾಗ ಮಾತ್ರ ಸಾಮಾನ್ಯನಿಗೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟು. ಇದು ದುಡ್ಡಿದ್ದವನು ಮಾತ್ರ ಹೋಗಿ ಅವನ ಕೆಲಸಗಳನ್ನು ಮಾಡುವಂಥ ಸರಿಯಲ್ಲ. ಅದಕ್ಕೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡುವಂಥದ್ದು ಮತ್ತು ನೇರವಾಗಿ ಅವರ ಕೆಲಸ ಮಾಡಲಿಕ್ಕೆ ನಿಮಗೆ ಸಾಧ್ಯವಾದ ಮಟ್ಟಿಗೆ ನಾನು ಶಾಸಕರಾದ ಮೇಲೆ ಅವರಿಗೆ ನಾನು ಪೂರ್ಣವಾದ ಸಹಕಾರವನ್ನು ಕೊಡ್ತೇನೆ. ಈಗ ಭ್ರಷ್ಟಾಚಾರವನ್ನೇ ಕಾಂಗ್ರೆಸ್ ಕೂಡ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ. 40% ಸರ್ಕಾರ ಅನ್ನುವಂಥ ಆರೋಪವನ್ನೇ ಮಾಡ್ತಾ ಇದೆ. ಏನು ಹೇಳ್ತೀವಿ? ಅದನ್ನು ಅವರು ರಾಜೀವ್ ಗಾಂಧಿ ಅವರೇ ಒಪ್ಪಿಕೊಂಡಿದ್ದಾರಲ್ಲ ಅವತ್ತು. ಅವರು ಹೇಳಿದಾಗ ನಾವು 1 ರೂಪಾಯಿ ಬಿಟ್ಟರೆ ಅದು ಕೆಳಗೆ ಬಂದಾಗ ಗ್ರಾಮಕ್ಕೆ ಕೆಳ ಮಟ್ಟಿಗೆ ತಲುಪಿದಾಗ 15 ಪೈಸೆ ಉಳಿತದೆ ಅಂತ ಅವರೇ ಅದನ್ನು ಒಪ್ಪಿಕೊಂಡಿದ್ದಾರೆ. ಆದ ಕಾರಣ ಭ್ರಷ್ಟಾಚಾರ ಯಾರು ಅಂತ ಅವರೇ ತಿಳ್ಕೊಳ್ಬೇಕಾಗಿದೆ. ನಮ್ಮಲ್ಲಿ ಭ್ರಷ್ಟಾಚಾರ ಮಾಡೋದಿಲ್ಲ. ಆದರೂ ಅವರನ್ನು ಒಪ್ಪಿಕೊಂಡ ಮೇಲೆ ಅವರು ಇನ್ನೊಬ್ಬರಿಗೆ ಹೇಳುವಂಥದ್ದು ಎಷ್ಟು ಸಮಂಜಸ ಅಂತ ನನಗೆ ಅರ್ಥ ಆಗ್ತಿಲ್ಲ. ಕೊನೆಯದಾಗಿ ನೀವು ಪುತ್ತೂರಿನ ಮತದಾರರು ಇರ್ಬೋದು ಅಥವಾ ಕಾರ್ಯಕರ್ತರು ಇರ್ಬೋದು ಅಥವಾ ತಮ್ಮ ಪಕ್ಷದ ಪ್ರಮುಖರು ನಾಯಕರು ಯಾರಿಗಾದರೂ ಹೇಳುವಂಥದ್ದು ಕೊನೆಯದಾಗಿ ಏನು ಹೇಳೋದಕ್ಕೆ? ಮತದಾರರಲ್ಲಿ ನನ್ನೊಂದು ವಿನಂತಿ, ಖಂಡಿತವಾಗಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತದೆ ಮತ್ತು ನಾನು ಪುತ್ತೂರಿನ ಶಾಸಕರಾಗಿದ್ದುಕೊಂಡು ಖಂಡಿತವಾಗಿ ಮಾಡ್ತೇನೆ ಎಂಬ ಧೈರ್ಯದಿಂದ ಸಂಕಲ್ಪದಿಂದ ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನೀವು ನಮ್ಮ ಈ ಪುತ್ತೂರಿನ ಆಶಾ ತಿಮ್ಮಪ್ಪರನ್ನು ಮತ್ತು ಆಶಾ ತಿಮ್ಮಪ್ಪರಿಂದ ಹೊರತುಪಡಿಸಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಮಲ ಚಿಹ್ನೆಯನ್ನು ಖಂಡಿತ ನೀವು ಗೆಲ್ಲಿಸಿಕೊಡಿ. ನಿಮ್ಮೊಡನೆ ನಾನು ಯಾವತ್ತೂ ಇದ್ದೇನೆ. ನಾನಲ್ಲಿ ಯಾವುದೇ ಜಾತಿ ಮತ ಭೇದ ಬಿಟ್ಟು ಅವರಿಗೆ ಎಲ್ಲಿ ಅನ್ಯಾಯ ಆಗಿದೆಯೋ ಅನ್ಯಾಯ ಆಗುವ ಸಂದರ್ಭಗಳಲ್ಲಿ ನಾನು ಖಂಡಿತ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಬೆನ್ನ ಹಿಂದಿದ್ದು ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮನೆಯವರಿಗಾಗಿರ್ಬೋದು, ಯಾರಿಗಾದರೂ ಮನೆಯವರಿಗೆ ತೊಂದರೆ ಆದಾಗ ಅವರ ಮನೆಯವರ ಜೊತೆಯೂ ಇದ್ದು ನಾನು ಅವರಿಗೆ ರಕ್ಷಣೆಯನ್ನು ಕೊಡಿಸಬಲ್ಲೆ ಮತ್ತು ಅವರ ಜೊತೆಯಲ್ಲಿ ಯಾವತ್ತೂ ಇರ್ತೇನೆ. ನ್ಯಾಯ ಒದಗಿಸಿಕೊಡಲಿಕ್ಕೆ ನಾನು ಪ್ರಾಮಾಣಿಕ ಬದ್ಧಳಾಗಿರ್ತೇನೆ ಮತ್ತು ಪ್ರಾಮಾಣಿಕ ಪ್ರಯತ್ನವನ್ನು ಸಹ ಮಾಡ್ತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಇದು ಪುತ್ತೂರು ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಆಶಾ ತಿಮ್ಮಪ್ಪ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂಥ ವಿಚಾರಗಳು. ಒಂದಷ್ಟು ವಿಚಾರಗಳೇನು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೇಳಿ ಬರ್ತಾ ಇತ್ತು. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇನ್ನೇನು ಮೇ 10ಕ್ಕೆ ಚುನಾವಣೆ ನಡೆಯುತ್ತೆ, 13ಕ್ಕೆ ಫಲಿತಾಂಶ ಕೂಡ ಬರುತ್ತೆ ಅನ್ನುವಂಥದ್ದು. ಸೊ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಆ ಕುತೂಹಲ ನಮ್ಮಲ್ಲೂ ಇರಲಿ ಅನ್ನುವಂಥದ್ದನ್ನು ಹೇಳ್ತಾ ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ದೇಶ ಬದಲಾಗಬೇಕಾದರೆ ಜನರ ಚಿಂತನೆ ವಿಚಾರ ಬದಲಾಗಲೇಬೇಕು. ದೇಶದ ಪ್ರಗತಿ ಮತ್ತು ಬದಲಾವಣೆಗೆ, ದೇಶದ ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಅಂದು ಇಂದು ಮುಂದೆಂದು ಬಿಜೆಪಿ. ಪುತ್ತೂರಿಗೆ ಆಶಕ್ಕ, ಬಿಜೆಪಿಗೆ ನಿಮ್ಮ ಮತ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 9902226466.